ರಜೆ ಕಳೆಯಲು ಬಂದಿದ್ದ ಮಗು ಹೆಣವಾಗಿ ಮರಳುವಂತಾಯಿತು. ಆಟವಾಡಲು ಕಟ್ಟಿಕೊಂಡ ಜೋಕಾಲಿಯೇ ಆ ಪುಟ್ಟ ಕಂದಮ್ಮನ ಪಾಲಿಗೆ ಮೃತ್ಯುಪಾಶವಾಯಿತು. ಶಿವಮೊಗ್ಗದ ಲಕ್ಕಿನಕೊಪ್ಪದಲ್ಲಿ ನಡೆದ ಈ ಘೋರ ದುರಂತದ ವಿವರ ಇಲ್ಲಿದೆ. ವಿದ್ಯಾನಗರದ 9 ವರ್ಷದ ಪ್ರಣಮ್ಯ ಅಜ್ಜಿ ಮನೆಗೆ ಬಂದಿದ್ದು ರಜೆಯ ಮಜಾ ಮಾಡೋಕೆ. ಆದ್ರೆ ವಿಧಿಯಾಟವೇ ಬೇರೆ ಇತ್ತು. ಮನೆಯವರೆಲ್ಲ ಹೊರಗಿದ್ದಾಗ ಈ ಕಂದಮ್ಮ ರೂಮಿನೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದಾಳೆ. ಹಳೆಯ ಪಂಚೆಯಿಂದ ತಾನೇ ಜೋಕಾಲಿ ಕಟ್ಟಿಕೊಂಡು ಆಟವಾಡುತ್ತಿದ್ದಾಗ ಆಕಸ್ಮಿಕವಾಗಿ ಆ ಪಂಚೆಯ ಕುಣಿಕೆ ಕುತ್ತಿಗೆಗೆ ಬಿಗಿದುಕೊಂಡಿದೆ. ಬಾಗಿಲು ಲಾಕ್ ಆಗಿದ್ದರಿಂದ ಮಗುವಿನ ಕಿರುಚಾಟ ಯಾರಿಗೂ ಕೇಳಿಸಲೇ ಇಲ್ಲ. ತುಂಬಾ ಹೊತ್ತು ಕಳೆಯಿತು ಅಂತ ಪೋಷಕರು ಬಾಗಿಲು ಒಡೆದು ನೋಡುವಷ್ಟರಲ್ಲಿ ಎಲ್ಲವೂ ಮುಗಿದು ಹೋಗಿತ್ತು. ಉಸಿರುಗಟ್ಟಿ ಪ್ರಣಮ್ಯ ಅಲ್ಲೇ ಪ್ರಾಣ ಬಿಟ್ಟಿದ್ದಾಳೆ. ರಜೆಯಂತ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಕೆಲಸಕ್ಕೆ ಹೋಗುವ ಪೋಷಕರಿಗೆ ಇದು ದೊಡ್ಡ ಎಚ್ಚರಿಕೆ. ಮಕ್ಕಳು ಏಕಾಂಗಿಯಾಗಿ ಇಂತಹ ಅಪಾಯಕಾರಿ ಆಟಗಳನ್ನ ಆಡ್ತಾ ಇದ್ರೆ ದಯವಿಟ್ಟು ಗಮನಿಸಿ. ರಾಜ್ಯದ ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.